ಮಹಾರಾಷ್ಟ್ರದಲ್ಲಿ ಶಿವಸೇನೆ ದುರಹಂಕಾರ ಹಾಗೂ ದುರಾಸೆಯಿಂದ ಕಾಂಗ್ರೆಸ್ ಜೊತೆಗೆ ಒಂದಾಗಲು ಹೊರಟಿತ್ತು. ಅದಕ್ಕಾಗಿ ಶಿವಸೇನೆಗೆ ತಕ್ಕ ಪಾಠ ಕಲಿಸಲು ಎನ್ಸಿಪಿ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಶಿವಸೇನೆ ಪಕ್ಷದವರು ಬಿಜೆಪಿಗೆ ಬ್ಲಾಕ್ ಮೇಲ್ ಮಾಡಲು ಆರಂಭಿಸಿದ್ರು. ಅದಕ್ಕಾಗಿ ಬಿಜೆಪಿ ಹಾಗೂ ಎನ್ಸಿಪಿ ಬೆಂಬಲ ನೀಡುವ ಮೂಲಕ ಸರ್ಕಾರ ರಚನೆಯಾಗಿದೆ ಎಂದಿದ್ದಾರೆ. ಅಲ್ಲದೆ ಉದ್ಧವ್ ಠಾಕ್ರೆಗೆ ಅಧಿಕಾರದ ದುರಾಸೆ ಇದೆ, ಅವರಿಗೆ ತಕ್ಕ ಪಾಠ ಕಲಿಸಲು ಎನ್ಸಿಪಿ ಒಪ್ಪಂದ ಅನಿವಾರ್ಯವಿತ್ತು ಎಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಎನ್ಸಿಪಿ ಶಾಸಕರು ಬಿಜೆಪಿ ಜೊತೆ ಕೈಜೋಡಿಸುತ್ತಾರೆ ಎಂದು ಬಿಜೆಪಿ ನಾಯಕರಿಗೆ ಮಾಜಿ ಸಚಿವ ಡಿಕೆಶಿ ಅವರ ಎಚ್ಚರಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಜೋಶಿ ಡಿಕೆಶಿ ಏನು ದಾಖಲೆ ನೀಡುತ್ತಾರೋ ಈಗಲೇ ನೀಡಲಿ, ಕೊಡ್ತೀನಿ ಅನ್ನೋದು ಯಾಕೆ, ಈಗಲೇ ಉಪಚುನಾವಣೆ ನಡೆದಿದೆ, ದಾಖಲೆಗಳಿದ್ದರೆ ಈಗಲೇ ಬಹಿರಂಗಪಡಿಸಲಿ ಎಂದು ಸವಾಲನ್ನು ಹಾಕಿದ್ದಾರೆ. ಡಿಕೆಶಿಯ ಮಗಳ ಬಳಿ ಕೋಟ್ಯಾಂತರ ರೂಪಾಯಿ ಹೇಗೆ ಬಂತು ಎಂಬುದನ್ನು ಬಹಿರಂಗಪಡಿಸಲಿ. 25 ವರ್ಷದ ಹಿಂದೆ ಡಿಕೆಶಿ ಆಸ್ತಿ ಎಷ್ಟು ಇತ್ತು, ಸದ್ಯ ರಾಜಕಾರಣಕ್ಕೆ ಬಂದ ಮೇಲೆ ಎಷ್ಟು ಆಸ್ತಿ ಆಗಿದೆ ಎಂಬುದು ಜನರಿಗೆ ಗೊತ್ತಾಗಲ್ವಾ ಎಂದು ಪ್ರಶ್ನಿಸಿದ್ದಾರೆ. ಜನರು ಏನು ಮೂರ್ಖರು ಅಂದುಕೊಂಡಿದ್ದಾರಾ ಎಂದು ಡಿಕೆಶಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಹಿಂದೆ ಆದಂತಹ ತಪ್ಪನ್ನು ಡಿಕೆಶಿ ಸರಿಪಡಿಸಿಕೊಳ್ಳಬೇಕು, ಮುಂದೆ ತಪ್ಪು ಆಗದಂತೆ ಯೋಗ್ಯವಾದ ರೀತಿಯಲ್ಲಿ ಹೋಗ್ತೇನೆ ಎಂದು ಡಿಕೆಶಿ ಹೇಳಬೇಕು. ಹಾಗೆ ನೋಡಿಕೊಳ್ಳೋರು ಬಹಳ ಜನರು ಇದ್ದಾರೆ, ಹಾಗೆ ಮೇಲೊಬ್ಬನೂ ಇದ್ದಾನೆ, ಅದನ್ನು ಡಿಕೆಶಿ ನೆನಪು ಇಟ್ಟುಕೊಳ್ಳಲಿ ಎಂದು ಟಾಂಗ್ ಅನ್ನು ನೀಡಿದ್ದಾರೆ. ಕೊಡೋಕ್ಕಿಂತ ಅವ್ರು ಏನು ದಾಖಲೆ ಸಹಿತ ಉತ್ತರ ಕೊಡ್ತಾರೆ, ಕೊಡಲಿಲ್ಲ. ಅವರು ಕೊಡ್ತೀನಿ ಯಾಕೆ, ಈಗ ಹೆಂಗಿದ್ರು ಉಪಚುನಾವಣೆ ನಡೆದಿದೆ, ಈಗ ಕೊಡಲಿ. 103 ಕೋಟಿ ರೂಪಾಯಿ 108 ಕೋಟಿ ರೂಪಾಯಿ ಅವ್ರ ಮಗಳ ಮೇಲೆ, ನಮ್ಮ ಮಗಳ ಹೆಸರಲ್ಲಿರುವ ಆಸ್ತಿ, ಇದು ಎಲ್ಲಿಂದ ಬಂತ? 23 ವರ್ಷದ ಮಗಳಿಗೆ ಅನ್ನೋದು ಉತ್ತರ ಕೊಡಲಿ. ಉಳಿದಿದ್ದೆಲ್ಲ ಕಾನೂನು, ಕೋರ್ಟ್ನಲ್ಲಿ ಏನಾಗುತ್ತೆ, ಕೋರ್ಟ್ನಲ್ಲಿ ಪ್ರೂವ್ ಆಗುತ್ತೆ ಇಲ್ಲ, ಅದೆಲ್ಲ ಪ್ರಶ್ನೆ ಬಿಡ್ರಿ. ಅವರು 20-25 ವರ್ಷದ ಹಿಂದೆ ರಾಜಕಾರಣಕ್ಕೆ ಬಂದಾಗ, 25-30 ವರ್ಷದ ಹಿಂದೆ ಅವರ ಆಸ್ತಿ ಏನಿತ್ತು, ಇವತ್ತೇನಿದೆ, ಇದು ಜನರಿಗೆ ಗೊತ್ತಾಗಲ್ಲೇನ್ರಿ? ಜನ ಏನು ಮೂರ್ಖರಂತ ತಿಳ್ಕೊಂಡಾರ ಅವರು. ಹಾಗಾಗಿ ಆದಂಥ ತಪ್ಪನ್ನು ಸರಿಪಡಿಸಿಕೊಂಡು ಮುಂದೆ ಸರಿಯಾದ ಹೆಜ್ಜೆಯಲ್ಲಿ, ಸರಿಯಾದ ರೀತಿಯಲ್ಲಿ, ಯೋಗ್ಯವಾದಂಥ ರೀತಿಯಲ್ಲಿ ನಾನು ರಾಜಕಾರಣವನ್ನು ಮಾಡ್ತೇನೆ ಅಂತ ಹೇಳೋದು ಬಿಟ್ಟು, ನಾನು ನೋಡ್ಕೊಳ್ಳೋರು ಭಾಳ ಜನ ಇದ್ದಾರೆ. ಎಲ್ಲದಕ್ಕಿಂತ